ಸಚಿವ ಸ್ಥಾನ ಕೈತಪ್ಪಿದ ಶಾಸಕರ ಅಸಮಾಧಾನಕ್ಕೆ ಮಾಜಿ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಡಳಿತ ಪಕ್ಷದ ಸದಸ್ಯರೇ ಸರ್ಕಾರದ ವಿರುದ್ಧ ಹೇಳಿಕೆಯನ್ನ ನೀಡುತ್ತಿದ್ದಾರೆ. ಸುನಿಲ್ ಕುಮಾರ್ ಅವರು ಟ್ವೀಟ್ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನು ಸಚಿವ ಸ್ಥಾನಕ್ಕಾಗಿ ಬ್ಲಾಕ್ ಮೇಲ್ ನಡೆದಿದೆ ಅಂತ ತಿಳಿಸಿದ್ದಾರೆ. ಇನ್ನೊಬ್ಬ ಶಾಸಕರು ಸಚಿವ ಸ್ಥಾನದ ಮಾನದಂಡದ ಬಗ್ಗೆ ಸಿಎಂ ಅವರನ್ನ ಏಕವಚನದಲ್ಲಿ ಪ್ರಶ್ನಿಸಿದ್ದಾರೆ. ಮುಖ್ಯಮಂತ್ರಿ ಅವರಿಗೆ ಪಕ್ಷದ ಸದಸ್ಯರೇ ಅವಮಾನ ಮಾಡುತ್ತಿದ್ದಾರೆ. ಪ್ರಧಾನಮಂತ್ರಿಗೆ ಇರುವ ಅದೇ ಗೌರವ ಸಿಎಂಗೂ ಸಿಗಬೇಕಲ್ವೇ ಎಂದು ಪ್ರಶ್ನಿಸಿದ ಅವರು, ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷರು ಇದಕ್ಕೆ ಸ್ಪಷ್ಟತೆ ನೀಡಬೇಕು ಎಂದು ಹೇಳಿದರು. ಇವತ್ತು ರಾಜ್ಯ ಸರ್ಕಾರದ ಆಡಳಿತ ಸರ್ಕಾರದ ಸದಸ್ಯರೇ ಯತ್ನಾಳ್ ಅವರು ಸಿಡಿ ಮಾತನ್ನು ಹೇಳ್ತಾರೆ. ಸುನಿಲ್ ಕುಮಾರ್ ಕಾರ್ಕಳದವರು ಟ್ವೀಟ್ ಮಾಡ್ತಾರೆ, ನಾನು ಪಕ್ಷ ನಿಷ್ಠೆ ಗೊತ್ತಿದೆ, ನನಗೆ ಬ್ಲ್ಯಾಕ್ ಮೇಲ್ ವಿಚಾರ ಎಲ್ಲ ಗೊತ್ತಿಲ್ಲ. ಅದರ ಅರ್ಥ ಸಚಿವ ಸಂಪುಟ ಸಭೆಯನ್ನು ಬ್ಲ್ಯಾಕ್ ಮೇಲ್ ಮುಖಾಂತರ ಆಗಿದೆ ಅಂತೇಳಿ ಇವತ್ತು ಸ್ಪಷ್ಟನೆ ಕೊಡಬೇಕು. ಸತೀಶ್ ಇನ್ನೂರು ಶಾಸಕರು ಹೇಳ್ತಾರೆ ಯಾವ ಮಾನದಂಡ ಮುಖಾಂತರ ಆಗಿದೆ ಅಂತೇಳಿ ಮುಖ್ಯಮಂತ್ರಿ ಏಕವಚನದಲ್ಲಿ ಟ್ವೀಟ್ ಮಾಡ್ತಾರೆ. ಇದರಲ್ಲಿ ಯಾವ ರೀತಿ ಒಂದು ಮುಖ್ಯಮಂತ್ರಿಗೆ ಯಾವ ರೀತಿಯ ಅವಮಾನ ಮಾಡ್ತಾರೆ? ಪ್ರಧಾನಮಂತ್ರಿಗೆ ಅವಮಾನ ಮಾಡಿದರೆ ದೇಶದ್ರೋಹಿ, ಮುಖ್ಯಮಂತ್ರಿಗೆ ಏನು ಡಿಫ್ರೆನ್ಸ್? ಪ್ರಧಾನಮಂತ್ರಿ ಕೂಡ MP ಓಟಿಗೆ ನಿಂತು ಜನರ ಓಟಿನ MP ಆಗಿ ಆ MP ಎಲ್ಲ ಸೇರಿ ಒಂದು ಪ್ರಧಾನಮಂತ್ರಿ ಮಾಡ್ತಾರೆ. ಶಾಸಕ ಮುನಿರತ್ನ ಅವರಿಗೆ ಸಚಿವ ಸ್ಥಾನ ಕೈತಪ್ಪಿದ ಬಗ್ಗೆ ಶಾಸಕ ಯುಟಿ ಖಾದರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಅನ್ಯ ಪಕ್ಷಕ್ಕೆ ಹೋದವರು ನೆಮ್ಮದಿಯಿಂದ ಇರಲ್ಲ. ಅದು ಯಾರೇ ಇರಲಿ, ಅವರು ನೆಮ್ಮದಿಯಿಂದ ಇರಲು ಸಾಧ್ಯವಿಲ್ಲ. ಅವರು ಬಿಜೆಪಿಯಲ್ಲಿ ನಮ್ಮಲ್ಲಿ ಇರಲು ಸಾಧ್ಯವೇ ಇಲ್ಲ. ಡಾಕ್ಟರ್ ಸುಧಾಕರ್ ಅವರು ನಮ್ಮಲ್ಲಿ ಇರುತ್ತಿದ್ರೆ 3 ಖಾತೆ ಸಿಗ್ತಿತ್ತು. ಬಿಜೆಪಿಯಲ್ಲಿ 2 ಖಾತೆಯಷ್ಟೇ ಸಿಕ್ಕಿದೆ ಅಂತ ಹೇಳಿದ್ರು. ಇನ್ನು ಪಕ್ಷ ಬಿಟ್ಟು ಹೋದವರನ್ನ ವಾಪಸ್ ಕರೆತರುವ ವಿಚಾರ ಪಕ್ಷದ ರಾಜ್ಯಾಧ್ಯಕ್ಷ, ವಿಪಕ್ಷ ನಾಯಕ ಅದನ್ನ ತೀರ್ಮಾನ ಮಾಡುತ್ತಾರೆ. ಅವರು ತೆಗೆದುಕೊಳ್ಳುವ ತೀರ್ಮಾನಕ್ಕೆ ನಾವು ಬದ್ಧರಾಗಿರುತ್ತೇವೆ ಎಂದು ಹೇಳಿದ್ರು. ಮುಖ್ಯಮಂತ್ರಿಗಳು ಕೊಡಬೇಕು, ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ, ಅದಕ್ಕೆ ಉತ್ತರ ಕೊಡಬೇಕು. ನಾವೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ವಿಚಾರ ನಾವೆಲ್ಲವೂ ಕೂಡ ಅವತ್ತೇ ಹೇಳಿ ಬಾರಿ ಅಂತರದಿಂದ ಗೆದ್ದಿದ್ರು. ಕಾಂಗ್ರೆಸ್ ಬಿಟ್ಟು ಇನ್ನೊಂದು ಪಕ್ಷಕ್ಕೆ ಹೋದರೆ ಯಾರೇ ಇರಲಿ, ಯಾರು ಕೂಡ ಸಮಾಧಾನದಿಂದ ಇರುವುದಿಲ್ಲ, ನೆಮ್ಮದಿಯಿಂದ ಯಾರು ಕೂಡ ಇರುವುದಿಲ್ಲ ಇದಕ್ಕೆ. ಸೊ ಅದು ತಾಲೂಕು ಮಟ್ಟ ಇರಲಿ, ಜಿಲ್ಲಾ ಮಟ್ಟದವರು ಇರಲಿ, ನಮ್ಮ ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಬಿಟ್ಟು ಯಾರು ಬೇರೆ ಪಕ್ಷ ಹೋಗಿದ್ದಾರೆ ಅಲ್ಲಿ ಯಾರು ಕೂಡ ನೆಮ್ಮದಿ ಮತ್ತು ಸಂತೋಷದಿಂದ ಖಂಡಿತವಾಗಿಯೂ